ಮನೆ ಮಂದಿ ಒಟ್ಟಿಗೆ ಸಿಗುವುದು ಭಾನುವಾರ ಮಾತ್ರ. ಅದು ಬಿಟ್ಟರೆ ವಾರದ ಮಧ್ಯದ ದಿನಗಳಲ್ಲಿ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಹಾಗೆಯೇ ಎಲ್ಲೊಂದು ಕುಟುಂಬ ಮನೆ ಮಂದಿ ಸೇರಿಕೊಂಡು ಒಟ್ಟಿಗೆ ಊಟ ಮಾಡುವ ಎಂದು ಆನ್ಲೈನ್ನಲ್ಲಿ ಬಿರಿಯಾನಿ ಆರ್ಡರ್ ಮಾಡಿದರೆ ಬಿರಿಯಾನಿ ಜೊತೆಗೆ ಒಂದು ಸತ್ತ ಹಲ್ಲಿಯೂ ಉಚಿತವಾಗಿ ಬಂದಿದೆ. ಇದನ್ನು ಕಂಡ ಮನೆ ಮಂದಿ ಗಾಬರಿಗೊಂಡಿದ್ದಾರೆ. ಹೌದು, ಹೈದರಾಬಾದ್ನ ಅಂಬರ್ಪೇಟೆಯ ಡಿಡಿ ಕಾಲೋನಿಯ ಕುಟುಂಬದ್ದು ಭಾನುವಾರ ಎಲ್ಲರೂ ಜೊತೆಯಾಗಿದ್ದಾರೆ ಎಂದುಕೊಂಡು ಬಿರಿಯಾನಿ ತಿನ್ನುವ ತವಕದಲ್ಲಿದ್ದರು. ಅದರಂತೆ ಆನ್ಲೈನ್ ಮೂಲಕ ಅಲ್ಲಿನ ಸ್ಥಳೀಯ ಹೋಟೆಲ್ ಒಂದರಲ್ಲಿ ಬಿರಿಯಾನಿ ಹಾಗೂ ಇತರ ಆಹಾರವನ್ನು ಆರ್ಡರ್ ಮಾಡಿದ್ದಾರೆ. ಆರ್ಡರ್ ಮಾಡಿದ ಕೆಲವೇ ಹೊತ್ತಿನಲ್ಲಿ ಮನೆಗೆ ಫುಡ್ ಪಾರ್ಸಲ್ ಬಂದಿದೆ. ಇನ್ನೇಕೆ ತಡ, ಊಟ ಮಾಡುವ ಎಂದು ಬಿರಿಯಾನಿ ಬಾಕ್ಸ್ ಓಪನ್ ಮಾಡಿ ಪ್ಲೇಟಿಗೆ ಹಾಕಿದರೆ ಬಿರಿಯಾನಿ ಜೊತೆ ಒಂದು ಸತ್ತ ಹಲ್ಲಿ ಕೂಡ ಪತ್ತೆಯಾಗಿದೆ. ಇದನ್ನು ಕಂಡ ಮನೆ ಮಂದಿ ಗಾಬರಿಗೊಂಡಿದ್ದಾರೆ. ಒಂದು ಕಡೆ ಎಲ್ಲರೂ ಜೊತೆಯಾಗಿರುವ ಸಂತಸ, ಇನ್ನೊಂದೆಡೆ ಹಸಿವು ಏನು ಮಾಡಲಾಗದ ಸ್ಥಿತಿ. ಕೂಡಲೇ ಮನೆಯ ಓರ್ವ ಸದಸ್ಯನಾದ ಆದಿತ್ಯ ಬಿರಿಯಾನಿಯಲ್ಲಿ ಹಲ್ಲಿ ಇರುವ ವಿಡಿಯೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಹೋಟೆಲ್ ಸಿಬ್ಬಂದಿಗಳ ಅಜಾಗರೂಕತೆಯ ಪರಿಣಾಮ ಬಿರಿಯಾನಿಯಲ್ಲಿ ಹಲ್ಲಿ ಬಿದ್ದಿದೆ. ಆದರೆ ಮನೆ ಮಂದಿಯ ಆಯುಷ್ಯ ಗಟ್ಟಿ ಇತ್ತು. ಹೀಗಾಗಿ ತಿನ್ನುವ ಮೊದಲು ಕಣ್ಣಿಗೆ ಬಿತ್ತು. ಇಲ್ಲದಿದ್ದರೆ ಬಿರಿಯಾನಿ ತಿಂದು ಮನೆ ಮಂದಿ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗುವ ಸಂಭವಿತ್ತು. ಹೀಗಾಗಿ ಯಾವುದಕ್ಕೂ ಆಹಾರವನ್ನು ಸರಿಯಾಗಿ ಪರಿಶೀಲಿಸಿ ತಿನ್ನುವುದು ಎಲ್ಲರಿಗೂ ಒಳಿತು.